ರಾಜಸ್ಥಾನದ ಜಲಾವರ್ನ ಪಿಪ್ಲೋಡಿ ಪ್ರಾಥಮಿಕ ಶಾಲೆಯ ಸೂರು ಉದುರಿ ಬಿದ್ದುದರಿಂದ ಸತ್ತ ಮಕ್ಕಳ ಸಂಖ್ಯೆಯು 7ಕ್ಕೆ ಏರಿದೆ. 29 ಮಕ್ಕಳು ಗಾಯಗೊಂಡಿದ್ದಾರೆ. ಜಲಾವರ್ನ ದಾಂಗಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಿಪ್ಲೋಡ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡದ ಒಂದು ಬದಿಯ ಸೂರು ಸಂಪೂರ್ಣ ಬಿದ್ದಿದೆ. ಒಟ್ಟು 7 ಮಕ್ಕಳು ಬಿದ್ದಾಗಲೇ ಸಾವು ಕಂಡಿದ್ದಾರೆ. ಸೂರು ಮತ್ತು ಗೋಡೆಗಳ ನಡುವೆ ಕೆಲವು ಮಕ್ಕಳು ಸಿಕ್ಕಿಬಿದ್ದಿದ್ರು. ರಕ್ಷಣಾ ಕಾರ್ಯಾಚರಣೆಯ ಮೂಲಕ 29 ಗಾಯಾಳು ಮಕ್ಕಳನ್ನ ಹೊರಕ್ಕೆ ಎತ್ತಲಾಗಿದೆ. 29 ಮಂದಿ ಗಾಯಾಳುಗಳಲ್ಲಿ 10 ಮಕ್ಕಳು ತೀವ್ರವಾಗಿ ಗಾಯಗೊಂಡಿರುವುದಾಗಿ ತಿಳಿದು ಬಂದಿದೆ. ಎಲ್ಲರನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಜಲಾವರ್ನ ಎಸ್ಆರ್ಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆದಿದೆ ಎಂದು ದಾಂಗಿಪುರ ಪೊಲೀಸ್ ಠಾಣೆಯ ಮುಖ್ಯಸ್ಥ ವಿಜೇಂದ್ರ ಸಿಂಗ್ ಹೇಳಿದ್ದಾರೆ. ಸಾಮಾನ್ಯ ಗಾಯಗೊಂಡವರಿಗೆ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ. ಮತ್ತೆ 4 ಮಕ್ಕಳು ತರಚು ಗಾಯಕ್ಕೆ ಒಳಗಾಗಿ ಪಾರಾಗಿದ್ದಾರೆ ಎನ್ನಲಾಗಿದೆ. ರಾಜಸ್ಥಾನದ ಶಿಕ್ಷಣ ಸಚಿವ ಮದನ್ ದಿಲಾವರ್ ಅವರು ಘಟನೆಗೆ ಸಂತಾಪವನ್ನ ಸೂಚಿಸಿ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. ಈ ಫರ್ನಿಚರ್ ಹಿಂಗ್ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂಪೋಯಿ ಬಾಬಾ ಮಸ್ತ್ ಖುಷಿ ಪುಡು ಬಾಬಾ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ